ಪಲಿ 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 ಪಯ Posakural, 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 Posakural. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲೆನ್ ಮಾತ ಮೋಕೆಡೆತ್ಕೊಂಡು ಪೊಸಕುರಲದ ಇನ್ನಿತ ಸುದ್ದಿಗೊಂಚಲ್ನು ಸುರುಮಲ್ತೊಂದುಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಶಿವಪುರ ಉಳ್ಳಾಯಗು ಬ್ರಹ್ಮ ಕಲಶೋತ್ಸವದ ಅಂಗವಾದ ಉಗ್ರಾಣ ಮುಹೂರ್ತ ಶುಕ್ರವಾರ ಕಾಂಡೆ ನಡೆತಂಡು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು ಶಿವಪುರ ಉಳ್ಳಾಯಗು ಬ್ರಹ್ಮ ಕಲಶೋತ್ಸವದ ಅಂಗವಾದ ಶುಕ್ರವಾರ ಕಾಂಡೆ ಪೂಜಾ ವಿಧಿಗಳು ಶುರುವಾಂಡು. ಕಾಂಡೆ ಸಾಮೂಹಿಕ ದೇವತಾ ಪ್ರಾರ್ಥನೆ ತೋರಣ ಮುಹೂರ್ತ ಆದ ಮೇಷ ಲಗ್ನದ ಸುಮೂರ್ತಡು ಉಗ್ರಾಣ ಮುಹೂರ್ತ ನಡೆತಂಡು. ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಎಜಿ ಶೇಖರ್ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಅವರದು ಬೊಕ್ಕ ಗಣಪತಿ ಹೋಮ ಆದ ದಿಶಾ ಪೂಜೆ ಹೋಮ ಅಂಕುರ ಪೂಜೆ ಶಕ್ತಿ ಹೋಮ ಆದ ಅಷ್ಟಬಂಧ ಲೇಪನ ನಡೆತಂಡು. ಶೇಖರ್ ಅತ್ತಡು ಉಮಾಮಹೇಶ್ವರ ಮಾತಾಡಲು ಆ ಉಗ್ರಾಣದ ದೀಪ ಮುಹೂರ್ತ ಮಲ್ತದೆ ಶೇಖರ ಬ್ರಹ್ಮ ಕಲಶೋತ್ಸವದ ಉಗ್ರಾಣದ ಗಿಂಜಾದ ಅವಘ ಪರಮೇಶ್ವರನ ಪೂರ್ಣಾಂಗದ್ದು ಧರ್ಮದೇವ ಸಂಧ್ಯಾ ಪೂರ್ಣಾಂಗ ಅವಶ್ಯಕ ಅಪ್ಪ ಅನ್ನಪೂರ್ಣೇಶ್ವರನ ಪೂರ್ಣಾಂಗದ್ದು ಐನೇ ಮುಹೂರ್ತ ಮಲ್ತಿನ ಉಗ್ರಾಣ ಹೋದು ಅನ್ನದಾನದ ಕೂಡ ತರಗರಲ್ಲ ಅಂಜನ ದೇವತಾ ಪೂಜೆ ಪುರಸ್ಕಾರಗಳು ಯಜ್ಞ ಯಾಗವು ಕೂಡ ಮಾತ ಸಾಹಿತ್ಯನ ಈ ಉಗ್ರಾಣದಿಂದ ಒಂದು ಲೋಕಸ್ ಬರೋದೆ ಇನ್ನೊಂದು ಎಲ್ಲದ ಮುಟ್ಟ ಆಪಣ ದೇವತಾ ಕಾರ್ಯ ಭಕ್ತಾದಿಗಳಿಗೆ ಅನ್ನದಾನದ ಆ ದೇವತಾ ಸಕ್ರಮ ಯಜ್ಞ ಯಾಗ ಕೂಡ ಬರೀ ಎಡ್ಡಿ ಅಕ್ಷಯ ಪಾತ್ರವಾದ ದಿಂಜಾಗಬಹುದು ಒಂದು ಕಮ್ಮಿ ಆತಿಗೆ ಪೂರ್ಣ ಆತ್ಮೀಯ ನಾ ಬೇಡ ಅಚಿರವರ ಕಾಣಿಕೆ ಮೆರವಣಿಗೆ ಮಾಡಿಕೊಂಡು ಮಾತು ದೇವತಾ ಕಾರಣ ಪೂರ್ವ ನಡಪಬಹುದು ಈ ಕ್ಷೇತ್ರದ ಕೀರ್ತನೆ ಮತ್ತು
ಸತ್ಕರ್ಮದ ಪುಣ್ಯವನ್ನು ಆಡಳಿತ ವರ್ಗಗಳು ಭಗವದ್ಭಕ್ತರಿಗೆ ಗ್ರಾಮಗಳು ರಾಷ್ಟ್ರ ಕಾನೂನು ಸಂಬಂಧಪಟ್ಟು ಅನ್ನಪೂರ್ಣೇಶ್ವರಿ ಆ ಪೂರ್ಣ ಅಕ್ಷಯ ಪಾತ್ರವಾದ ಉಗ್ರಾಣದಿಂದ ಅದು ಮನಾತ್ಮ ದೇವತಾ ಕಾರ್ಯ ಕೊಂಡು ನಡಪಾದ ಕೊಡೋದು ಮಾತಾಡುತ್ತಿದೆ ಪ್ರಾರ್ಥನೆ ನೋಡ್ಕೊಂಡು ನಿತ್ಯಾನಂದಗರಿ ವರ ಭಯಗರಿ ಸೌಂದರ್ಯ ರತ್ನಾಗರೇ ನಿರ್ದುದಾಗಿಲ ಘೋರ ಭಾವನಗರಿ ಪ್ರತ್ಯಕ್ಷ ಮಹೇಶ್ವರೇ ಪ್ರಳಯ ಜಲ ವಂಶ ಭಾವನಗರಿ ಕಾಶೇ ಪುರಾದೇಶ್ವರೇ ಭಿಕ್ಷಾಂ ದೇಹಿಗೆ ಭಿಕ್ಷಾಂ ದೇಹಿ ಅನ್ನಪೂರ್ಣೇಶ್ವರೇ ಅನ್ನಪೂರ್ಣೇ ಸದಾಪೂರ್ಣೇ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ ಸಿದ್ಧಾಂತ ಭಿಕ್ಷಾಂ ದೇಶ ಅನ್ನಪೂರ್ಣೇ ಜನುಪಾದ ಗೋವಿಂದ ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರು ದಿನೇಶ್ ರೈ ಕಲ್ಲಿಗೆ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರು ಬ್ರಹ್ಮಶ್ರೀ ವೇದಮೂರ್ತಿ ಭವಾನಿ ಶಂಕರ ಶಾಂತಿಯರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಸುದ್ದಿವಂಚಲ್ಗೂ ಸ್ವಾಗತ. ಕೋಟಿ ಚೆನ್ನೈಯರಿಗೂ ಅಪಮಾನ ಆತಂಡು ಅಂಚಾದು ಡಿವೈಎಫ್ಐದ ಪ್ರಚಾರ ಬ್ಯಾನರ್ಲಿನ ತಕ್ಷಣ ತೆರವು ಮಲ್ಪಾವಡು ಅಂಚನೆ ಉಳ್ಳಾಲದ ಅಬ್ಬಕ್ಕ ಸರ್ಕಲ್ಗೆ ಪಾದಿನ ಅಲಂಕಾರಲಿನ ದೆಪ್ಪಾವಡು ಪಂಡದು ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬೊಕ್ಕ ಸಮಾನ ಮನಸ್ಕರು ಸೇರಂದು ಉಳ್ಳಾಲ ಪೊಲೀಸ್ ಠಾಣಾಧಿಕಾರಿಗಳಿಗೆ ಶುಕ್ರವಾರ ಕಾಂಡೆ ಮನೆ ಒಪ್ಪಿಯಾದರು. ಡಿವೈಎಫ್ಐದ ಸಮ್ಮೇಳನದ ಪ್ರಚಾರ ಬ್ಯಾನರ್ಡ್ ಕೋಟಿ ಚೆನ್ನೈಯರಿಗೂ ಅಪಮಾನ ಆತನು ಪಂಡದು ಉಳ್ಳಾಲ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಬಿಲ್ಲವ ಸಮಾಜ ಬೊಕ್ಕ ಹಿಂದೂ ಪರ ಸಂಘಟನೆದಕ್ಲು ಉಳ್ಳಾಲ ರಾಣಿ ಹಬ್ಬಕ್ಕನ ಪ್ರತಿಮೆದ ಎದುರುಡು ಶುಕ್ರವಾರ ಕಾಂಡೆ ಪ್ರತಿಭಟನೆ ನಡಪಾದು ಉಳ್ಳಾಲ ಪೊಲೀಸ್ ಠಾಣೆಗೆ ಮನವಿ ಒಪ್ಪಿಯಾಯಿರು. ಈ ದೇಶದಲ್ಲಿ ನಮಗೆ ಹೆಮ್ಮೆ. ಆ ಸರ್ಕಲಲ್ಲಿ ಇವತ್ತು ಡಿವೈಎಫ್ಐ ಅವರು ತಮ್ಮ ಬಂಟಿಂಗ್ಸ್ ಫ್ಲಾಗ್ ಅನ್ನು ಎಲ್ಲ ಅಳವಡಿಸಿದ್ದಾರೆ. ಇಷ್ಟರವರೆಗೆ ಯಾವುದೇ ನಿಜವಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅಂದ್ರೆ ಹಬ್ಬಕ್ಕಂದ್ರೆ ಅದು ನಮ್ಮ ಎಲ್ಲರ ಸುತ್ತು. ಈಗ ಏನ್ ಗೊತ್ತಾ, ಈಗ ನಮ್ಮ ಕಮಿಷನ್ ಅವರಿಗೆ ಈಗ ನಮ್ಗೆ ಹೇಳ್ದಂಗೆ ಒಂದು ಬಿಲ್ ಕೊಡಿ, ಅದು ತೆರವುಗೊಳಿಸುವಂಥದ್ದು ಅವ್ರು ಮಾಡ್ತಾರೆ. ಮತ್ತೆ ಆಕ್ಷನ್ ತಗೊಳ್ಳುವಂಥದ್ದು ಏನು ಮಾಡಬೇಕು, ನಾನು ಲೀಗಲ್ ಆಗಿ ನಮ್ಮ ಈ ಕೂಡಲೇ ಕಮಿಷನರ್ ಅವ್ರಿಗೆ ಮಾತಾಡಿ ಒಂದನೇದಾಗಿ ನಾಳೆ ನಡೆಯುವಂಥ 23ನೇ ತಾರೀಕು ನಡೆಯುವಂಥದ್ದು ಇದೆ. ಇವರ ಫ್ಲೆಕ್ಸಲ್ಲೂ ಹಬ್ಬಕ್ಕನ್ನು ಫೋಟೋ ಹಾಕಿದ್ದಾರೆ. ಅವ್ರು ಫೋಟೋ ಹಾಕಿರುವಂಥವ್ರು ಹೇಳ್ತಾರೆ ನಾವು ಸಮಾಜ ಸುಧಾರಕರಾಗ ಫೋಟೋ ಹಾಕಿದ್ದೇವೆ ಅಂತೇಳಿ, ಅವರ ಅನುಯಾಯಿಗಳಂತೇಳಿ. ನಾಳೆ ನಡೆಯುವಂಥ ಹಬ್ಬಕ್ಕೋತ್ಸವದಲ್ಲಿ ಆ ಪ್ರತಿಮೆಗೆ ಅಪಚಾರ ಮಾಡಿ ಇಲ್ಲಿವರೆಗೂ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾವುದೇ ಸಂಘಟನೆಗಳಾಗಲಿ ಅಲ್ಲಿಗೆ ಫ್ಲೆಕ್ಸ್ ಅಥವಾ ಅದರ ಸೌಂದರ್ಯವನ್ನು ಕೆಡಿಸುವಂಥ ಕೆಲಸ ಮಾಡಲಿಲ್ಲ ಯಾರು ಕೂಡ ಇಲ್ಲಿವರೆಗೂ. ಇವತ್ತವರು ಮಾಡಿದಾಗ ಹಬ್ಬಕ್ಕ ಸಮಿತಿಯವರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದನ್ನು ತೆರವುಗೊಳಿಸದೇ ಇರುವಂಥದ್ದು ಅವರು ಅರ್ಥ ಮಾಡಿದ್ದಾರೆ. ಸಮಯ ಇಲ್ಲ, ನಾಳೆ ರಜೆ, ಇವತ್ತೇ ತೆರವು ಮಾಡಬೇಕು. ಡಿವೈಎಫ್ಐದ ಪ್ರಚಾರ ಬ್ಯಾನರ್ಲೆಡ್ ಸಮಾಜ ಸುಧಾರಕರನ ಭಾವಚಿತ್ರ ಪಾಡ್ದೇರು. ಅವಿದ ಒಟ್ಟಿಗೆ ಹಿಂದೂ ಸಮಾಜ ಕಾರ್ಣಿಕ ಪುರುಷರು ದೈವವಾದ ನಂಬುನ ಕೋಟಿ ಚೆನ್ನೈರ್ನ ಭಾವಚಿತ್ರನ ಬ್ಯಾನರ್ದ ತೀರ್ಥಪುಡೆಟ್ ಪಾರ್ದು ಅವಹೇಳನ ಮಾಡ್ದೇರು. ಇದನ್ನು ತಕ್ಷಣ ತೆರವು ಮಲ್ಪಾವಡು ಪಂಡದು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು KT ಸುವರ್ಣ ಒತ್ತಾಯಿಸಾದರು.
DFI ಪನ್ಪುನ ಒಂಜಿ ರಾಜಕೀಯ ಸಂಸ್ಥೆ ಇನಿ ಅಕಲ್ನ ಲಾಭಕ್ಕೋಸ್ಕರ ಬ್ಯಾನರ್ಡ್ ಎಂಗ್ಲ ಆರಾಧ್ಯ ದೇವರಂಚಿನ ಕೋಟಿ ಚೆನ್ನೈರನ ಫೋಟೋ ಪಾಡ್ದು ಅವಳ ಕಾರ್ದ ತೀರ್ಥ ಪಾಡ್ದು ಬಾರಿ ಅವಹೇಳನ ಮಲ್ಪುನಂಚಿನ ಆ ಒಂಜಿ ಪರಿಸ್ಥಿತಿಗೆ ಬೈದಿನಿ ಇನಿ ಉಳ್ಳಾಲತ್ ಇಡೀ ಜಿಲ್ಲೆಡೆ ಮಸ್ತ್ ಜನತೆ ಹೆಂಗೆ ಫೋನ್ ಬರೋದುಂಡು ದಪ್ಪಣ್ಣ ನಿಖಲ್ ದಾಯಿ ಮಣಿಪಂದ ಕುಳಿದಾರು ಆ ಫೋಟೋನು ದೆಪ್ಪವಣ್ಣ ಜನ ಅವಸ್ಥೆ ದಾಯಿ ಮಲ್ತು ಜಾರು ಬಂದು ಮಸ್ತ್ ಜನದ ಫೋನ್ ಬರೋದಿದ್ದೇನೆ ಆಣ ಇನಿ ಎಂಕಲು ಉಳ್ಳಾಲ ಬಾಗೋಡು ಎಂಗ್ಲು ಮಾತ ಕೋಟಿ ಚೆನ್ನೈರ್ನ ಆ ಒಂಜಿ ಭಕ್ತೇರ ಐನ ಅಕ್ಲು ಎಂಗ್ಲು ಇನ್ನು ಮಾತ ಸೇರಿದು ಇನ್ನು ಸ್ಟೇಷನ್ಗೆ ಎಂಗ್ಲು ಒಂಜಿ ಐನು ದೆಪ್ಪೋಡು ಒಂದು ಮನವಿ ಕೊರ್ಪ ಆಂಡ ಒಂದು ರಡ್ಡು ದಿನಡು ದೆತ್ತುಜಿಂಡ ಇಡೀ ಜಿಲ್ಲೆದ ಇನಿಯೇ ದೆತ್ತುಜಿಂದ ಎಂಗ್ಲು ಮಲ್ಲ ಬಾರಿ ಮಲ್ಲ ಹೋರಾಟ ಮಲ್ಪೇರೆ ಇಜ್ಜಿನ ಎಂಗ್ಲ ಜವಣಿಯರು ಎಬ್ಬಣ ದೆತ್ತು ಪಾಡುವ ಅಂತ ಬಂದು ಪಣೊಂದಿತ್ತೇರು ಆಂಡ ಎಂಗ್ಲು ಸಮಾಧಾನ ಮಲ್ತೊಂದು ದೆಪ್ಪೋಡ್ಚಿ ಒವೇ ಘರ್ಷಣೆಗೆ ಅವಕಾಶ ಮಲ್ತು ಕೊರಡ್ಚಿ ಪಣದು ಪಣೊಂದು ಸಮಾಧಾನ ಮಲ್ತೊಂದು ಬೈದ ದಯಮಲ್ತದು ಇನಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿನ್ನ ಕೂಡಲೇ ಐನು ತೆರವುಗೊಳಿಸೋದು ಒಂಜಿ ಮೂಲ ಶಾಂತಿ ನೆಲ ಊರಲೇಕ ಮಲ್ಪುನ ಆ ಒಂಜಿ ಕೆಲಸನು ಇನ್ನು ಪೊಲೀಸ್ ಇಲಾಖೆ ಮಲ್ಪೋಡು ಪಣ್ಣದು ಕೇನೊಂದು ದುಂಬುದ ಆ ಪ್ರತಿಭಟನೆಗೆ ಅವಕಾಶ ಮಲ್ತು ಕೊರಡ್ಚಿ ದೆಪ್ಪುನಂಚಿನ ಕೆಲಸ ಮಲ್ಪುಲೇ ಪಣ್ಣದು ಇನ್ನು ರಿಕ್ವೆಸ್ಟ್ ಮಲ್ತದು ಮಲ್ತೊಂದಿಲ್ಲ. ಈ ಬಗ್ಗೆ ಪಾತೇರ್ನ ಉಳ್ಳಾಲ ಮಂಡಲ ಬಿಜೆಪಿ ಮಾಜಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ದೈವ ದೇವರನೆ ನಂಬಂದಿನ ಡಿವೈಎಫ್ಐ ಸಂಘಟನೆಗೂ ಇತ್ತೆ ತಂಕ್ಲಿನ ಸಮ್ಮೇಳನದ ಪ್ರಚಾರಗೂ ಕೋಟಿ ಚೆನ್ನೈರ್ನ ಭಾವಚಿತ್ರ ದಾಯಗಬೋಡು ಅಂಚನೆ ಉಳ್ಳಾಲದ ರಾಣಿಯಬ್ಬಕ್ಕನ ಪ್ರತಿಮೆದ ಸುತ್ತ ಪ್ರಚಾರದ ಬಂಟಿಂಗ್ಸ್ಲೆದ ಅಗತ್ಯದಾದ ಎನ್ನುತ್ತ ವಿರುದ್ಧ ಜಿಲ್ಲಾಡಳಿತ ನಗರಸಭೆ ಉಳ್ಳಾಲ ಪೊಲೀಸರು ತಕ್ಷಣ ಕ್ರಮ ಜರುಗಿಸಾವಡು ಪಣದು ಒತ್ತಾಯಿಸಾಯಿರು. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಅವಳಿ ವೀರರಾದಂಥ ಕೋಟಿ ಚೆನ್ನೈಯರ ಭಾವಚಿತ್ರವನ್ನು ತನ್ನ ರಾಜಕೀಯ ನೆಲೆಗೋಸ್ಕರ ಒಂದು ಸಂಘಟನೆ ಆದಂಥ DYFI ಇಡೀ ಮಂಗಳೂರು ನಗರ ಮತ್ತು ಉಳ್ಳಾಳ ಭಾಗದಲ್ಲಿ ನಡೆಯುವಂಥ ಅವರ ರಾಜ್ಯ ಸಮ್ಮೇಳನದ ಕಾರ್ಯಕ್ರಮದ ಪ್ರಚಾರಕ್ಕೋಸ್ಕರವಾಗಿ ಬಳಸಿರುವಂಥದ್ದು ಬಹಳ ಖೇದಕರ. ಈ ವಿಚಾರಕ್ಕೋಸ್ಕರ ಇವತ್ತು ಉಳ್ಳಾಲದ ಮಣ್ಣಿನಲ್ಲಿ ಎಲ್ಲ ಬಾಂಧವರು ಸೇರಿ ಇವತ್ತು ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ನೇತೃತ್ವ ನಮ್ಮೆಲ್ಲರ ನಾಯಕರಾಗಿರುವಂಥ KT ಸುವರ್ಣರವರ ಮುಂದಾಳತ್ವದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ, ಸುಮಾರು 500 ವರ್ಷಕ್ಕಿಂತ ಹಿಂದಿನ ಕಾರಣಿಕ ಪುರುಷರಾದಂಥ ಕೋಟಿ ಚೆನ್ನೈರನ್ನು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಕೂಡ ಭಯ ಭಕ್ತಿ ಮತ್ತು ಭಾವದಿಂದ ಎಲ್ಲ ಗರಡಿಗಳಲ್ಲಿ ಕೂಡ ಅವರನ್ನು ದೈವಾಂಶ ಸಂಭೂತರಂತೆ ನೇಮಕೋಲದ ಮೂಲಕವಾಗಿ ಅವರನ್ನು ಪೂಜಿಸುವಂತ ನಾವೆಲ್ಲರೂ ಕಂಡಿದ್ದೇವೆ. ಇಂಥ ಮಹನೀಯರ ಒಂದು ಫೋಟೋವನ್ನು ಹಾಕುವಂಥದ್ದು ಯಾವ ಅವಶ್ಯಕತೆ ಇದೆ ಅನ್ನುವಂಥದ್ದು ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂತ ಕೇಳಿದ್ರೆ ಇವರ ಪ್ರಚಾರ DYFI ಅನ್ನುವಂಥ ಸಂಘಟನೆ ಸಮಾಜವಾದದ ಮೂಲಕ ಅನ್ನುವಂಥ ಮಾತಿನ ಮೂಲಕವಾಗಿ ಅವರು ಸಂಘಟನೆ ಮಾಡಿಕೊಂಡು ಈಗಾಗಲೇ ಮುನೀರ್ ಕಾಟಿಪಾಲ್ ಅವರು ಒಪ್ಪಿಕೊಂಡಿರುವಂಥ ಎಡಪಂಥೀಯ ಸಂಘಟನೆ ಅಂತೇಳಿ ಅವರೇ ಒಪ್ಪಿಕೊಂಡಿದ್ದಾರೆ. ಆ ಎಡಪಂಥೀಯ ಸಂಘಟನೆಗಳು ನಮ್ಮೆಲ್ಲರ ಹಿಂದೂ ಬಾಂಧವರ ದೈವಿಕ ಶಕ್ತಿಯಾಗಿರುವಂಥ ಕೋಟಿ ಚೆನ್ನೈರನ್ನು ಯಾವ ಕಾರಣಕ್ಕೋಸ್ಕರ ಬಳಸಿದ್ದಾರೆ ಅನ್ನುವಂಥದ್ದನ್ನು ಅವರು ಉತ್ತರ ಕೊಡಬೇಕಾಗಿದೆ. ಸಮಾಜ ಸುಧಾರಕರ ಅನೇಕರ ಭಾವಚಿತ್ರವನ್ನು ಹಾಕಿದ್ದಾರೆ. ನಾವು ಯಾರು ಕೂಡ ಅವರ ಬಗ್ಗೆ ಮಾತೆತ್ತಿಲ್ಲ. ಯಾಕಂತ ಕೇಳಿದರೆ ಅವರು ಮಾಡಿರುವಂಥ ಕೂಡ ಸರಿಯಂತ ಅನ್ನುವಂಥ ಭಾವನೆಯಿಂದ ನಾವು ಸುಮ್ಮನಿದ್ದೇವೆ. ಅಂದರೆ ಅವರಿಗೆ ಇವರೆಲ್ಲರ ಭಾವಚಿತ್ರದೊಟ್ಟಿಗೆ ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ತಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಪಡೆಯುವಂಥ ಒಂದು ಅವರ ಹುನ್ನಾರ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಅವರು ಆ ಭಾವಚಿತ್ರವನ್ನು ಹಾಕಿ ನಮ್ಮೆಲ್ಲರ ಭಾವನೆಗೆ ಘಾಸಿ ಉಂಟು ಮಾಡುವ ಮೂಲಕವಾಗಿ ನಮ್ಮ ಪ್ರತಿಭಟನೆ ಮೂಲಕವಾಗಿ ನಮ್ಮೆಲ್ಲ ಸಂಘಟನೆಗಳ ನಮ್ಮೆಲ್ಲ ಹಿಂದೂ ಬಾಂಧವರ ಒಂದು ಸ್ವರ ಎದ್ದಿದಾಗ ಇಡೀ ರಾಜ್ಯದಲ್ಲಿ ಸುದ್ದಿಯಾಗುವ ಮೂಲಕವಾಗಿ DYFIನ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ತೇವೆ ಅನ್ನುವಂಥ ಅವರ ಏನಾದರೂ ಆಲೋಚನೆಗಳಿದ್ದರೆ ಇದಕ್ಕೆ ನಮ್ಮ ಮೊದಲಾಗಿ ಅದಕ್ಕೆ ಧಿಕ್ಕಾರ ಇದೆ. ಉಳ್ಳಾಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಳ್ವ ಕುವೆತ್ತಬೈಲ್, ಉಳ್ಳಾಲ ಶ್ರೀ ಚೀರುಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಂದ್ರಹಾಸ್ ಉಳ್ಳಾಲ್, ದೇರ್ಲಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಚಂದ್ರಹಾಸ್ ಅಡ್ಯಂತಾಯ, ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್, ಪರಿಸರದ ಹಿರಿಯರು ಸೀತಾರಾಮ್ ಬಂಗೇರ,
ಬಿಜೆಪಿದ ಹಿರಿಯ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್, ಕೊಲ್ಲಿ ಬಿಲ್ಲವ ಸೇವಾ ಸಮಾಜದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಸುವರ್ಣ, ಬ್ರಹ್ಮಶ್ರೀ ಬಿಲ್ಲವ ವೇದಿಕದ ಕಾರ್ಯಾಧ್ಯಕ್ಷರು ಸತೀಶ್ ಕರ್ಕೇರ, ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು, ಬಿಜೆಪಿ ವಕ್ತಾರರು ಮೋಹನ್ ರಾಜ್ ಕೆ, ಸೀತಾರಾಮ್ ಶೆಟ್ಟಿ ದಡಸ್, ಬಿಜೆಪಿ ಕುಡ್ಲ ಮಂಡಲ ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಮಾಧವಿ, ಕೌನ್ಸಿಲರ್ ಶ್ರೀಮತಿ ಮೀನಾಕ್ಷಿ, ಸುಭಾಷ್, ಮುರಳಿ, ಶೇಖರ್ ಕಣ್ಣೀರ್ತೋಟ, ಸುರೇಶ್ ಆಳ್ವ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದಾರೆ. ಸುದ್ದಿಗೊಂಚಲ್ಗೆ ಸ್ವಾಗತ. ಕೊಣಾಜಿ ಗ್ರಾಮದ ಬೊಲ್ಮ ಬೊಳ್ಳೆ ಕುಮೇರ್ದ ಉದ್ಭವ ಶಿಲಾಕ್ಷೇತ್ರ ಬೊಳ್ಮದಪ್ಪೆ ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನಡ್ ಪೊಸತಾದ ನಿರ್ಮಾಣ ಆದೊಪ್ಪುನ ಬಡಗು ಗೋಪುರನು ಸುದರ್ಶನ್ ಭಟ್ರು ಶುಕ್ರವಾರ ಲೋಕಾರ್ಪಣೆ ಮಾಡ್ತಾರೆ. ಕೊಣಾಜಿ ಗ್ರಾಮದ ಬೊಲ್ಮ ಬೊಳ್ಳೆ ಕುಮಾರ್ದ ಉದ್ಭವ ಶಿಲಾಕ್ಷೇತ್ರ ಬೊಲ್ಮದಪ್ಪೆ ಕಲ್ಲುಟ್ಟಿ ಕಲ್ಕುಡ ದೈವಸ್ಥಾನಡ್ ಪೊಸತಾದ ನಿರ್ಮಾಣ ಆಯ್ನ ಬಡಗು ಗೋಪುರ ಶುಕ್ರವಾರ ಕಾಂಡೆ ಲೋಕಾರ್ಪಣೆಯಾಂಡು ಹಿರಿಯರು ಸುದರ್ಶನ್ ಭಟ್ರು ಬಡಗು ಗೋಪುರನು ಲೋಕಾರ್ಪಣೆ ಮಾಡ್ತಾರೆ. ಕೊಣಾಜಿ ಗ್ರಾಮದ ಬೊಲ್ಮ ಬೊಳ್ಳೆ ಕುಮೇರ್ದ ಉದ್ಭವ ಶಿಲಾಕ್ಷೇತ್ರ ಬೊಲ್ಮದಪ್ಪೆ ಕಲ್ಲುಟಿ ಕಲ್ಕುಡ ದೈವಸ್ಥಾನ ಒಂಜಿ ಕಾಣಿಕದ ಕ್ಷೇತ್ರ ಆದಿತದು. ಇತ್ತೆ ಭಕ್ತಾದಿಲಿನ ಸಹಕಾರದೊಟ್ಟುಗು ಪೊರ್ಲುದ ಬಡಗು ಗೋಪುರ ನಿರ್ಮಾಣ ಆದು ಉದಿಪನ ಆದಿತದು. ಕ್ಷೇತ್ರಕ್ಕೆ ಬರ್ಪಿನ ಭಕ್ತಾದಿಲಿಗೆ ದಿಂಜ ಅನುಕೂಲ ಆತನ ಪಣದು ಸುದರ್ಶನ್ ಭಟ್ ತಿಳಿಪಾಯಿರು. ದೇವರನ್ನು ಪೋದು ಬೇರೆ ಮಾತೆಲ್ಲ ಪೋತೇರು ಬೊಳ್ಳ ಆತನದು ಆಸರಂಡರು ಒರಿ ಮಾತ್ರ ಎತ್ತೀರು ಆರಿಂಚ ಈ ಬೋಯ ಬೊಕ್ಕ ಯಾನ್ ಅನ್ನದ ಅದಕ್ಕೆ ಪಂಡ ದಾರಾದ ಪತ್ತು ದಲ್ಪೋಲಿ ಇನ್ನು ಏತ್ತು ಮಲ್ಲ ಬೆಳಗಂಡು ಇನ್ನು ಏತ್ತು ಜನ ಪೋನುಂಡು ಇನ್ನು ಏತ್ತು ಜನ ಕೈ ಮುಗಿಯೊಂದುಲ್ಲೇರು ಅಪ್ಪಣ್ಣೇನು ಒರಿಪುಣ ಬುಳೆಪ್ಪವಣ ನಮ್ಮ ಕರ್ತವ್ಯ ಒಂದು ದಾಲ ಜಾಯಲ್ಲ ಮಲ್ಪ ಎಂಬೆಲ್ಲ ಎಂಬೆ ಮಲ್ಪ ಎಂದು ಅಂಚೆ ಇನ್ನೆಂದು ಪೊಂಡ ಅಂತ ಬೊಕ್ಕೊಂಜಿ ಹೂವೇ ಬೆಲೆ ಜಪ್ಪಗ ನಮ್ಮ ಇಲ್ಲಾವಡು ನಮ್ಮ ಕುಟುಂಬದ ದೈವ ದೇವರ ನಾಡು ಊರ್ದಾಡು ಒಯ್ಯಿಂದ ಜತ್ತಿನ ಒಂಜೇ ವರ್ಷ ಇದಕ್ಕೆ ವಾಯ್ದ ಒಂಜಿ ಬೇಲೆ ಜತ್ತಿನ ಒಂಜಿ ವರ್ಷದ ಈ ಮುಗಿತನ ಮಾತ್ರ ಅವು ಬೆಳಗುಣಿ ಒಂದು ದಾಲಜ್ಜಿ ಫೌಂಡೇಶನ್ ವಾಡು ಒಂಜಿ ವರ್ಷ ಫೌಂಡೇಶನ್ ಒಂಜಿ ವರ್ಷ ಗೋಡೆ ಒಂಜಿ ವರ್ಷ ಒಂಜಿ ಮಲ್ತೊಂದಿಗೆ ಪಾಂಬಾಜಿ ಪತ್ತೊಂದು ಕೊಂಡ ಆ ಮಲ್ತಿನ ಬೇಲೆಲ್ಲ ಪಾಂಬಾಜಿ ಹತ್ತಿನ ನಂಕಲ ಪಾಂಬಾಜಿ ಬತ್ತಿಲ್ಲ ನಮ್ಮಲ್ಲ ಕಪ್ಪೆ ಪಯ್ಯಗಟ್ಟೆ ಕುಟುಂಬದ ಹಿಂಗೆ ಭಾರಿ ಖುಷಿಯಾಯಿನ ಸಂಗತಿ ಬಂದಾಗ ಈತ್ ಬೇಗ ಈತ್ ಶೋಕುಡೆ ಭಾರಿ ಬೇಗ ನೋಡ್ತಾ ಅವತ್ತು ಒಂಜಿ ಒಟ್ರಾಸಿ ಹತ್ತು ವ್ಯವಸ್ಥಿತದ ರೀತಿಯೇನ ಕೂಡ ಯಾನ ಅಪ್ಪಗನೆ ಸುರುವಾಲ್ಪನಗನೆ ಉಂಡೆ ಒಂದು ಈತೆ ಹತ್ತು ಎದುರ್ದ ಗೋಪುರ ಎಲ್ಲ ಅವಡು ಆಯ್ನಾತ್ ಬೇಗ ಹಾಪುಂಡು ಆಪಣ ಯೋಗ ಲಕ್ಷಣ ಉಂಡು ಖಂಡಿತ ಹಾಪುಂಡು ಇತ್ತಾಗ ಲೈಕ್ ಬೋಡಾಪಿಲಗನೆ ಸೆಟ್ಟಿಂಗ್ ಮಲ್ತಿದ್ದೀವಿ ಅಂತ ಬತ್ತೆ ಈ ಗೋಪುರ ಮಲ್ಪನಾಗ ನಾನು ನಾಲ್ ಸುತ್ತ ಬರ್ಪಣ ಹಂಚಿನ ರೀತಿದ ವ್ಯವಸ್ಥೆ ಮಲ್ತಿದ್ದು ಮುಂದಾಡ್ಸಿದ್ರೆ ಆ ಉಲಾಯ್ದು ಅಪ್ಪನ ಆಶೀರ್ವಾದಡ್ಲ ನಮ್ಮ ಮಾತೆನ ಸಹಕಾರಡ್ಲ ಅತೀ ಶೀಘ್ರಡು ನಾಲ್ಮೈತ ಗೋಪುರ ಎಲ್ಲ ಪೂರ್ತಿ ಅವಡು ಪಂಡದ್ದು ಅಪ್ಪಡ ನಟ್ಟೊಂದು ಎನ್ನರ ಹಿರಿಯರು ಹರಿಶ್ಚಂದ್ರ ನಾಯಗಿರ ಪಾತ್ರರೊಂದು ಗೋಪುರ ನಿರ್ಮಾಣಕ್ಕೆ ಸಹಕಾರಿ ಸಾಯನ ಮಾತರೆಗ್ಲ ಕ್ಷೇತ್ರದ ದೈವ ದೇವಿಯರು ಆಯುರ ಆರೋಗ್ಯ ನೆಮ್ಮದಿನ ಕೊರ್ದು ಕಾತನಡು ಪಂಡದ ಹಾರೈಸಿರು ಪಾತೆರ ಆಯ್ನಾತು ಬೇಗ ನೆರವೇರಾಡು ಪಂಡ್ಬಂಚಿನ ಆ ಒಂಜಿ ದೇವರ ಕಲ್ಲುಟಿ ಅಪ್ಪಡ ಪ್ರಾರ್ಥನೆ ಮಂತೊಂದು ಅಂಚಿನ ಈ ನೀ ಬೈದಿನ ಪೂರ ಬಂಧು ಮಿತ್ರರಿಗೆ ಪಯ್ಯಗಟ್ಟಿ ಕೊಜ್ಜರನಾಯ ಕುಟುಂಬಸ್ಥರಿಗೆ ಅಂಚನೆ ಬತ್ತು ಸೇರಿದಿನ ಬಂಧು ಮಿತ್ರರಿಗೆ ಪೂರಳ ಈ ಬೊಲ್ಮದಪ್ಪೆ ಕಲ್ಲುಟ್ಟಿ ಆಯುರ ಆರೋಗ್ಯ ಸುಖ ಸಂತೋಷ ಶಾಂತಿ ಮನಸ್ಸಿಗೆ ನೆಮ್ಮದಿ ಆಯುರವರೆಗೂ ಕೊಡ್ದು ಕಾಪಾಡೋಡು ಪಂಪಿನಂಚಿನ ಒಂಜಿ ಪ್ರಾರ್ಥನೆದೊಟ್ಟಿಗೆ ನಮ್ಮ ದೈವ ದೇವಿಯರ್ನ ನಂಬಿಕೆದೊಟ್ಟಿಗೆ ಹೃದಯವಂತೆರ್ಲ ಆವಡಾತಂಡು ಅಪಗ ದೇವಿಯರ್ನ ಕೃಪಾಶೀರ್ವಾದ ನಮ್ಮ ಮಿತ್ತು ಉಪ್ಪುಂಡು ಪಂಡದು ನಿವೃತ್ತ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಹರೇಕಳ ತೆರಿಪಾಯರು ಅಂಚಾದೆ ಪಾದಗೆ ಏಪಲ ನಮ್ಮ ಪಾದ ಮುಟ್ಟುದು ನಮ್ಮ ನಮಸ್ಕಾರ ಮಲ್ಪುನಂಚಿನ ಸಂಪ್ರದಾಯ ನಮ್ಮ ಹಿರಿಯಕ್ಕಲು ಮಲ್ತದು ಬರ್ತೀರಿ ಅಂಚನೆ ಪ್ರತಿಯೊಂದು ಒಂಜಿ ದೇವಸ್ಥಾನಡು ಈ ಗೋಪುರ ಅಂದ್ ಬಂಡ ಆ ದೇವಸ್ಥಾನದ ಪಾದ ಇತ್ತಲೆಕ ಅಂದು ನಮ್ಮ ಹಿರಿಯಕ್ಕಲು ಪಂಡೊಂದು ಬರ್ತೀನಂಚಿನ ಎಡ್ಡೆ ಪಾತ್ರ ಅಂಚಾದೆ ದಾಯ ಪಾದ ಅಂದ್ ಬಂಡ ಅವು ನಂಗೆ ಆಶ್ರಯ ಕೊರ್ಪಣಂಚಿನ ಜಾಗ ಓಲು ಭಕ್ತರಿಗೆ ಆಶ್ರಯ ತಿಕ್ಕುಂಡ ಓಲು ಭಕ್ತರಿಗೆ ಆಶ್ರಯ ತಿಕ್ಕುಂಜ ಅಕ್ಲ ಮನೋಸ್ಥಿತಿ ಇದನ್ನೇ ಅప్పుడు ದುಃಖದಾಯಕ ಆಪುಂಡು ಅಕ್ಲೆ ಬೇಜಾರು ಆಪುಂಡು ಅಕ್ಲೆ ಬೇಜಾರು ಆಯರ ಬಲ್ಲಿ ಭಕ್ತರು ಒಂಜಿ ಜಾಗಿಡ ಪುರ್ಲುಡು ಆಶ್ರಯವನ್ನು ಪಡೆಯೋಡು ಬಲ್ಪುಣ ಒಂಜಿ ನೆಲೆಟ್ಟು ನಮ್ಮ ಗೋಪುರವನ್ನು ಕಟ್ಟುವ ದೇವಸ್ಥಾನಡು ಅಂಚಿತ್ತಿ ಎಡ್ಡೆ ಕೆಲಸ ಕಾರ್ಯ ಈ ಮನೆತನದ ಮೂಲಕ ಆತಂದು ಪಂಪಣೇನೆ ಯಾನ್ ಈ ಸಂದರ್ಭದ ಪಂಡೊಂದು ಗಟ್ಟಿ ಕುಟುಂಬದ ಮುಖಂಡರು ಡಾಕ್ಟರ್ ಹರಿಕಿರಣ್ ಗಟ್ಟಿ ಕೂಟತ್ತಜೆ ಗುರ್ಕಾರ್ಮದ ಪಾತ್ರ ಪಂಡರು ಅಂಜನೆ ಮಾತ ಬಂದುಲ್ಲ ಪ್ರತಿ ಆದಿತ್ಯವಾರ ಬತ್ತದು ಶ್ರಮ ಸೇವೆ ಮಂತದೇರು ಸ್ವಂತ ಇಲ್ಲಲ್ಲಿ ಬೆನ್ನಕನೆ ಬೆಂತೇರು ಅವೇನೆ ನಂಗೆ ಆಪಲ ಮರಪರೆ ಆಪಜಿ ದಯಪಂಡ ಈ ಶ್ರಮ ಸೇವೆಡೆ ಇಂಕಲ್ನ ಮಸ್ತ್ ಆದಾಯ ಪಂಡ ಆರ್ಥಿಕತೆ
ಸದೃಢ ಅದು ಒರಿದಲು ದಯಪಂಡ ಇಜಿಂಡ ಐತ ಲೆಕ್ಕಾಚಾರಕ್ಕೆ ಎಂಕಲೆ ಊಹೆಗಳ ಪೋತು ಅಂದ ಆಯ್ನಡ್ದವರ ಮಾತ ಶ್ರಮ ಬಂದುಲ್ಲ ಕುಟುಂಬದಕ್ಕೆಲ್ಲ ಊರ ಪರವರದ ಭಕ್ತಾದಿಲ್ಲ ಮಹಿಳೆಯರ್ಲ ಜೋಕುಲ್ಲ ಪ್ರತಿ ಒಂಜಿ ವಿಚಾರವುಳ್ಳ ಈ ಸಂದರ್ಭಡು ತನ್ನ ಪೂರ್ಣ ಸಹಕಾರನ ಕೊಡ್ತೇರು ಅವು ಕೆಲಸಡಾದಿಪ್ಪಡು ಅಟಿಲ್ ಮನ್ಪನ ವಿಚಾರಡಾದಿಪ್ಪಡು ಬಾಕಿದ ಈ ಕಟ್ಟಡ ಕಾಮಗಾರಿ ಆದಿಪ್ಪಡು ಪ್ರತಿಯೊಂದು ವಿಚಾರವುಳ್ಳ ಇನಿ ಮುಟ್ಟ ಅತ್ತ ನನಗಲ ಅವು ನಡತ ಬೈದಲು ದಯಪಣ್ಣಿ ಮಂಡ ಅಂದು ನಮ್ಮಂದು ಉಪ್ಪುನ ಭಾವನೆ ಐತೆ ನಮ್ಮ ಅತ್ತನ ನನ್ನ ಹತ್ತು ತುಂಬ ಹಾಕೊಂಡು ಏಳಿಗೆ ಹಾಕೊಂಡು ಅತನ ಎನ್ನ ಪನಂದುಕೊಳ್ಳುಂಡ ವಾ ಕುಟುಂಬಲ ಉದ್ದಾರ ಆಪುಜಿ ಮುಖಂಡರು ಯಾದವ್ ಗಟ್ಟಿ ಪಿಲಾರ್ ದೇವದಾಸ್ ಶೆಟ್ಟಿ ಕಲಿಮಾರ್ ಗುತ್ತು ಉದ್ಯಮಿ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಯೋಜನಾಧಿಕಾರಿ ಚೆನ್ನಕೇಶವ ಉದ್ಯಮಿ ಬಾಲಕೃಷ್ಣ ಗಟ್ಟಿ ಶರವ್ ಪಂಚಾಯತ್ ಸದಸ್ಯರು ವೇದಾವತಿ ಗಟ್ಟಿ ಹಿರಿಯರು ಮಾಧವ ಗಟ್ಟಿ ಕೆಳಗಿನ ಮನೆ ನೇಮುಗಟ್ಟಿ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಗೋಪುರದ ಸೇವಾರ್ಥಿ ಲಾಯನ ಸುದರ್ಶನ್ ಭಟ್, ಸುಂದರ್ ಗಟ್ಟಿ ಪಿಲಾರ್, ಕಿಶೋರ್ ಶೆಟ್ಟಿ ಕೋಟ್ರಗುತ್ತು, ಗೋಪಾಲ್ ಕಾರಂಗಿಲ, ಸುವಾಸಿನಿ ಗಟ್ಟಿ ಕೂಟತ್ತಜೆ, ಇಂದಿರಾ ದೇವಪ್ಪ ಗಟ್ಟಿ, ವೇದಾವತಿ ಗಟ್ಟಿ, ನೇಮುಗಟ್ಟಿ, ಮೋಹಿನಿ ಗಟ್ಟಿ ಕುಂಪಲ ಮೊಕ್ಲೆಗ್ ಗೌರವ ಅಭಿನಂದನೆ ಸಂದಾಯರು. ಚಂದ್ರಶೇಖರ್ ಗಟ್ಟಿ ಹರೀಶ್ ಕೊಣಾಜೆ ಸಭೆ ಸ್ಟಾರ್ಗೆ ಮಲ್ತೇರು, ಸೌಮ್ಯ ಗಟ್ಟಿ ಸೊಲ್ಮೆ ಸಂದಾಯರು, ಸ್ಮಿತಾ ಗಟ್ಟಿ ಸಹಕರಿಸಾಯರು. ಸುದ್ದಿವಂಚಲ್ಗೆ ಸ್ವಾಗತ. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಸೋಮೇಶ್ವರ ಪುರಸಭೆ ವತಿಯಿಂದ ಕೋಟೆಕಾರ್ ಸಮುದಾಯ ಆರೋಗ್ಯ ಕೇಂದ್ರ ಬೊಕ್ಕ ದೇರ್ಲಕಟ್ಟೆ ಏನಪೊಯ್ಯ ವೈದ್ಯಕೀಯ ಕಾಲೇಜ್ ಮುತಾಲಿಕೆಡ್ ಸಾಧಿಭರಿತ ವ್ಯಾಪಾರನ ಬೊಕ್ಕ ಅಕ್ಲನ ಕುಟುಂಬದ ಸದಸ್ಯರಿಗೆ ಸ್ವಸಹಾಯ ಗುಂಪದ ಸದಸ್ಯರಿಗೆ ಬೊಕ್ಕ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರನ್ನು ಸೋಮೇಶ್ವರ ಪುರಸಭಾ ವಟಾರಡು ಗುರುವಾರ ನಡಪಾಯಿರು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಸೋಮೇಶ್ವರ ಪುರಸಭೆ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರ ಕೋಟೆಕಾರ್ ಬೊಕ್ಕ ದೇರ್ಲಕಟ್ಟೆ ಎನಪೋಯ ವೈದ್ಯಕೀಯ ಕಾಲೇಜ್ ಒಟ್ಟು ಸೇರಿಗೆಡ್ ಸಾಧಿಭರಿತ ವ್ಯಾಪಾರಿಲೆನ ಬೊಕ್ಕ ಆಕ್ಲೆನ ಕುಟುಂಬದ ಸದಸ್ಯರಿಗೆ ಸ್ವಸಹಾಯ ಗುಂಪದ ಸದಸ್ಯರಿಗೆ ಬೊಕ್ಕ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರನ್ನು ಸೋಮೇಶ್ವರ ಪುರಸಭಾ ವಟಾರಡು ಗುರುವಾರ ನಡಪಾಯಿರು. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ ಕಾರ್ಯಕ್ರಮನ ಉದಿಪನ ಮಲ್ತದ ಸೋಮೇಶ್ವರ ಪುರಸಭೆ ವತಿರ್ದು ಸಾಧಿಭರಿತ ವ್ಯಾಪಾರಿಗಳಿಗೆ ಬೊಕ್ಕ ಅಕ್ಲೆನ ಕುಟುಂಬಸ್ಥರಿಗೆ ಆರೋಗ್ಯ ತಪಾಸಣಾ ಶಿಬಿರನು ಆಟನೆ ಮಲ್ತದ ಮಾತಾ ಫಲಾನುಭವಿಲು ಇನ್ನಿತ ಸದುಪಯೋಗನು ಪಡೆಯೋನುಡು ಪಂಡ ತೆರಿಪಾಯರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ PM ಸ್ವಾನಿಸೆ ಸಮೃದ್ಧಿ ಕಾರ್ಯಕ್ರಮದಡಿ ಯೋನಪಯ ಹಾಸ್ಪಿಟಲ್ ಸಹಭಾಗಿತ್ವದಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಫಲಾನುಭವಿಗಳು ತಮ್ಮ ಸೌಲಭ್ಯಗಳನ್ನು ಪಡ್ಕೊಳ್ಬೇಕಂತ ನಾನು ಕೇಳಿಕೊಳ್ತೀನಿ. ಜಿಲ್ಲಾ ಡೇನಾಲ್ಮ ಯೋಜನೆದ ವ್ಯವಸ್ಥಾಪಕರು ಶ್ರೀಮತಿ ಐರಿನ್ ರೆಬೆಲ್ಲೋ ಪಾತೆರಂದು ಸಾಧಿಭರಿತ ವ್ಯಾಪಾರಿಗಳು ಬೊಕ್ಕ ಸ್ವಸಹಾಯ ಸಂಘದ ಸದಸ್ಯರಿಗೆ ಆರೋಗ್ಯದ ವಿಚಾರಡು ಜಾಗೃತಿ ಮೂಡಿಸಾಯರೆ ಬೊಕ್ಕ ಆರೋಗ್ಯನ ಕಾತೋನ ನೆಟ್ಟಡು ಮಾಹಿತಿ ಬೊಕ್ಕ ಎಲೆಲ್ಯ ಸೀಕ ಇತ್ತಂಡ ಪ್ರಾಥಮಿಕ ಹಂತಡೆ ಗುರುತಿಸಾದು ಐಕ್ ಸೂಕ್ತ ಚಿಕಿತ್ಸೆಯನ್ನು ಪಡೆಯೊಂದು ಗುಣಮುಖರಾಯರೆ ಆರೋಗ್ಯಪೂರ್ಣ ಜೀವನ ಕ್ರಮನ ಅಳವಡಿಸಾವೊಂದು ಆರೋಗ್ಯಪೂರ್ಣ ಬದುಕನ್ನು ಸಾಗಿಸಾಯರೆ ಸಗಾಯ ಆಪ್ನ ರೀತಿಡು ಈ ಶಿಬಿರನು ಆಟಣೆ ಮಲ್ದದ ಬಂಡ ತೆರಿಪಾಯರು. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ, ನಮ್ಮ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಹೆಚ್ಚಾಗಿ ಆರೋಗ್ಯ ಸಂರಕ್ಷಣೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಮೂಡಿಸಲಿಕ್ಕೆ ಹಾಗೂ ಅವರು ತಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಹಾಗೂ ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಇದ್ದರೆ ಅದನ್ನು ಪ್ರಾಥಮಿಕ ಹಂತದಲ್ಲಿಯೇ ಗುರುತಿಸಿ ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಲಿಕ್ಕೆ ಹಾಗೂ ಒಂದು ಆರೋಗ್ಯಪೂರ್ಣ ಜೀವನ ಕ್ರಮವನ್ನು ಅಳವಡಿಸಿಕೊಂಡು ಆರೋಗ್ಯಪೂರ್ಣ ಬದುಕನ್ನು ಸಾಗಿಸಲಿಕ್ಕೆ ನೆರವಾಗುವ ರೀತಿಯಲ್ಲಿ ಈ ಒಂದು ಶಿಬಿರವನ್ನು ಇವತ್ತಿಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿನ ಹೆಚ್ಚಿನ ನಮ್ಮ ಬೀದಿ ಬದಿ ವ್ಯಾಪಾರಿಗಳು
ಸ್ವಸಹಾಯ ಸಂಘದ ಸದಸ್ಯರು ಅವರ ಕುಟುಂಬಿಕರು ಇದರಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಜಿಲ್ಲಾ ಡೇನಲ್ವ ಯೋಜನೆದ ವ್ಯವಸ್ಥಾಪಕರು ಅಚ್ಯುತ್ ನಾಯಕ್ ಪಾತ್ರರೊಂದು ಕರ್ನಾಟಕ ಸರ್ಕಾರದ ವತಿರ್ದು ಯುವ ಸಮೃದ್ಧಿ ಸಮ್ಮೇಳನದ ಅಡಿಟ್ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ಬೆಂಗಳೂರು ಅರಮನೆ ಮೈದಾನಡು 27 ತಾರೀಕಿಗೆ ನಡಪೆರುಂಡು. ಸುಮಾರು 500 ಹೆಚ್ಚ ಕಂಪನಿ ಬರೊಂದಿತ್ತದು ಅಕ್ಲಕ್ಲಿನ ಶಿಕ್ಷಣಗೆ ಅನುಗುಣವಾದ ಉದ್ಯೋಗನ ಕಲ್ಪಿಸ ಹೊಂದಿತ್ತದು ಉದ್ಯೋಗಾಕಾಂಕ್ಷಿಲು ಇಂದತ ಸದುಪಯೋಗನು ಪಡೆಯೋಣ ಪಂಡ ತೆರಿಪಾಯರು. ಕರ್ನಾಟಕ ಸರ್ಕಾರದ ವತಿಯಿಂದ ಯುವ ಸಮೃದ್ಧಿ ಸಮ್ಮೇಳನ ಅಡಿಯಲ್ಲಿ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳ 2024 ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯುತ್ತಾ ಇದೆ. ದಿನಾಂಕ 26 ಮತ್ತು 27ನೇ ತಾರೀಕಿಗೆ. ಇದರಲ್ಲಿ ಈಗಾಗಲೇ 500ಕ್ಕಿಂತ ಜಾಸ್ತಿ ಕಂಪನಿಗಳು ಅಲ್ಲಿ ಬರ್ತಾ ಇದೆ. ಇದು ಇಡೀ ರಾಜ್ಯಾದ್ಯಂತ ಇರತಕ್ಕಂತಹ ಎಲ್ಲರಿಗೂ ಉದ್ಯೋಗವನ್ನು ಯಾರು ಉದ್ಯೋಗವನ್ನು ಹುಡುಕಿಕೊಂಡು ಇರುವಂತಹ ಉದ್ಯೋಗಾಕಾಂಕ್ಷಿಗಳು ಇರ್ತಾರೆ ಅವರಿಗೆ ಉದ್ಯೋಗವನ್ನು ನೀಡುವ ಸಲುವಾಗಿ ಅಲ್ಲಿ ಒಂದು ಸಂದರ್ಶನ ನಡೆಯುತ್ತೆ. ಆ ಸಂದರ್ಶನದಲ್ಲಿ ಅವರಿಗೆ ಯಾವುದು ಆಯ್ಕೆ ಮಾಡಬೇಕಾದ್ದು ಮತ್ತು ಅವರ ವಿದ್ಯಾಭ್ಯಾಸ ಮತ್ತು ಅವರ ಶಿಕ್ಷಣಕ್ಕೆ ಅನುಗುಣವಾಗಿ ಅವರಿಗೆ ಅಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡಲಾಗುತ್ತೆ. ಈ ಸದುಪಯೋಗವನ್ನು ನಮ್ಮ ಈ ಒಂದು ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಯೊಳಗಡೆ ಇರತಕ್ಕಂತಹ ಯಾರು ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂತಹ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗಾಕಾಂಕ್ಷಿಯವರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಸೋಮೇಶ್ವರ ಪುರಸಭೆಯ ಪರವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಾನು ಕೋರಿಕೊಳ್ತಾ ಇದ್ದೀನಿ. ಪರಿಸರ ಅಭಿಯಂತರರು ಪುನೀತ್, ಇಂಜಿನಿಯರ್ ಶ್ರೀಧರ್, ಕಂದಾಯ ಅಧಿಕಾರಿ ಪುರುಷೋತ್ತಮ್, ಹಿರಿಯ ಆರೋಗ್ಯ ನಿರೀಕ್ಷಕರು ಶ್ರೀಮತಿ ಲಿಲ್ಲಿ ನಾಯರ್, ಸಮುದಾಯ ಸಂಘಟನಾ ಅಧಿಕಾರಿ ರೋಹಿನಾಥ್ ಬೊಕ್ಕ ಪುರಸಭಾ ಸಿಬ್ಬಂದಿಲು ಪಾಲ್ಪಡೆದಿದ್ದರು. ಸಮುದಾಯ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಸುರೇಖಾ ರವಿಶಂಕರ್ ಸಭೆ ನೆತ್ಕೊಂಡರು. ಶ್ರೀಮತಿ ವಿಶಾಲಾಕ್ಷಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲ್ಗೂ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಗುರುವಾರ ಬಯ್ಯಗ್ ಅಕೀರ್ದ ದಿನತ 108ನೇ ದಿನತ ಸಂಧ್ಯಾ ಭಜನ ಸೇವೆನ ಶ್ರೀ ದುರ್ಗಾ ಪರಮೇಶ್ವರ ಮಹಿಳಾ ವೇದಿಕೆ ದಕ್ಲು ನಡಪಾತ್ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡಿ ಗುರುವಾರ ಬಯ್ಯಗ್ 108ನೇ ದಿನದ ಸಂಧ್ಯಾ ಭಜನಾ ಸೇವೆದೊಟ್ಟಿಗೆ ಭಜನಾ ಕಾರ್ಯಕ್ರಮ ಸಮಾಪನೆ ಆಂಡು. ಕುಂಪಲದ ಶ್ರೀಮತಿ ಪ್ರಮೀಳಾ ವಿಜಯ್ ಬೊಕ್ಕ ಜೋಕ್ಲು ತುಡರ್ ಬೆಳಗಾದ 108ನೇ ದಿನದ ಸಂಧ್ಯಾ ಭಜನಾ ಸೇವೆಗೆ ಚಾಲನೆ ಕೊರಿಯರು.
ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಮಹಿಳಾ ವೇದಿಕೆದಗಳು 108ನೇ ದಿನದ ಸಂಧ್ಯಾ ಭಜನಾ ಸೇವೆನೆ ನಡಪಾದ ಕೊರಿಯರು. ಸುದ್ದಿಗೊಂಚರಿಗೆ ಸ್ವಾಗತ. ಪಾವೂರು ಗ್ರಾಮ ಪಂಚಾಯತ್ದ 2023-24ನೇ ಸಾಲದ 2ನೇ ಹಂತದ ಗ್ರಾಮ ಸಭೆ ಪಾವೂರು ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಮಜೀದ್ ರೆಡ ಗುರ್ಕಾರ್ಮೆಡ್ ಗುರುವಾರ ನಡೆದವು. ಪಾವೂರು ಗ್ರಾಮ ಪಂಚಾಯತ್ದ 2023-24ನೇ ಸಾಲದ 2ನೇ ಹಂತದ ಗ್ರಾಮ ಸಭೆ ಪಂಚಾಯತ್ ಸಮುದಾಯ ಭವನಡು ಗುರುವಾರ ನಡೆದವು. ಕನ್ನಡ ಪಕ್ಕ ಸಂಸ್ಕೃತಿ ಇಲಾಖೆದ ಸಹಾಯಕ ನಿರ್ದೇಶಕರು ರಾಜೇಶ್ ಗ್ರಾಮ ಸಭೆದ ನೋಡಲ್ ಅಧಿಕಾರಿಯಾದ ಸಭೆ ನಡಪಾತ್ ಕುರಿಯರು. ಪ್ರಾಕ್ಟಿಕಲ್ ಕ್ಲಾಸ್ ಅಂತ ಆಗ್ತದೆ ಭವಿಷ್ಯದಲ್ಲಿ ಅವರು ಕೆಲವರಾದರೂ ಇದರಲ್ಲಿ ಯಾರಾದರೂ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು, ಅಧ್ಯಕ್ಷರಾಗ್ಬೋದು. ಒಂದು 20 ವರ್ಷ ಬಿಟ್ಟು ಒಳ್ಳೆಯ ಒಂದು ಟ್ರೈನಿಂಗ್ ಇವತ್ತು ವಿದ್ಯಾರ್ಥಿಗಳಿಗೆ. ಮತ್ತೆ ನೀವು ತಾಲೂಕು ಮಟ್ಟದಲ್ಲಿ ವಿನ್ ಆಗಿದ್ದೀರಿ, ನಿಮಗೆ ಅಭಿನಂದನೆ ಸಲ್ಲಿಸ್ತಾ ನಾವು ಸಭೆಯನ್ನು ಪ್ರಾರಂಭಿಸಿ ಬಿಡುವ. ಪಾವೂರು ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಮಜೀದ್ ಗ್ರಾಮ ಸಭೆತ ಗುರ್ಕಾರ್ಮನೆ ವಹಿಸುತ್ತಿದ್ದಾರೆ. ಸ್ಟಾರ್ಟಿಂಗ್ ಆಗಬೇಕು. ಒಂದು ಕಾಮಗಾರಿ ನಡೆಯುವಾಗ, ಒಂದು ಕಾಮಗಾರಿ ಎಂಡಾದಾಗ ಅದು ವೈಯಕ್ತಿಕ ಕಾಮಗಾರಿಗಳಿಗೆ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈಗ ನಮ್ದು ಎಲ್ಲ ಅಪ್ರೂವ್ ಆಗಿ ಬಂದಿದೆ. ಯಾರು ಕಾಂಟ್ರಾಕ್ಟ್ನವರು ಮುಂದೆ ಬರುವುದಿಲ್ಲ. ದಿನಕ್ಕೆ 3 ಸಲ GPS ಮಾಡಬೇಕಾದ್ರೆ ಸಿಬ್ಬಂದಿಗಳಿಗೆ ಇರುವುದಿಲ್ಲ. ಲಾಸ್ಟ್ ಫಿನಿಶ್ ಆದ ಮೇಲೆ GPS ಮಾಡದಿದ್ದರೆ ಎಂಟಾಗುವುದಿಲ್ಲ ಅಲ್ವಾ? ಹೇಗೆ ಮಾಡುದು? ಖಾಲಿ ನೀವು ಅದೇ ನಮ್ಗೆ ಈಗ ಅಂದ್ರೆ ಇನ್ನು ಕೂಡ ನೆಕ್ಸ್ಟಿಗೆ ಮಾರ್ಚ್ ನಂತರ ಇನ್ನೂ ಕೂಡ ಅದನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಫೇಸ್ ಅಥೆಂಟಿಕೇಶನ್. ನೀವು ಯಾರಿಗೆ ಈಗ NMR ಹಾಕ್ತಾ ಇದ್ದೀರಿ, ಯಾವ ಜಾಬ್ ಕಾರ್ಡ್ನವರಿಗೆ ಹಾಕ್ತಾ ಇದ್ದೀರಿ, ಅವರದ್ದು ಫೇಸ್ ಸ್ಕ್ಯಾನ್ ಕೂಡ ಮಾಡ್ಲಿಕ್ಕೆ ಇರ್ತದೆ. ಅಂದ್ರೆ ಆ ಸ್ಥಳದಲ್ಲಿ ಅವರೇ ಇರಬೇಕು. ಯಾರಿಗೆ ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರೇ ಇರಬೇಕಾಗ್ತದೆ. ಒಂದೇ ಒಂದು ಕೆಲಸ ಸಾರ್ವಜನಿಕರದ್ದು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಪಂಚಾಯತ್ ವತಿಯಿಂದ ನಾವು ಈ ಉದ್ಯೋಗ ಖಾತೆಯಲ್ಲಿ ಸ್ವಲ್ಪ ಕೆಲಸ ಮಾಡುದು. ನಮಗೀಗ ಅನುದಾನ ಎಲ್ಲ ಸ್ವಲ್ಪ ಕಮ್ಮಿ. ಅದಕ್ಕೆ 15ನಲ್ಲಿ ಬಂದ್ರೆ ಎಲ್ಲದಕ್ಕೆ ಒಂದು ಪ್ರೊಸೀಜರ್ ಉಂಟು. ಇಷ್ಟಕ್ಕೆ ಇದಕ್ಕೆ ಬೀಳ್ಬೇಕು, ಇದಕ್ಕೆ ಇದಿರ್ಬೇಕಂತ. ಆದ್ರೆ ಈ ಉದ್ಯೋಗ ಖಾತೆಯಲ್ಲಿ ನಮಗೆ ಕೆಲಸ ಮಾಡಬೇಕಾದ್ರೆ ಪಂಚಾಯತ್ ಸದಸ್ಯರಾಗಲಿ ಯಾರಾಗಲಿ ಈ ನಿಮ್ದು GPS ಅಡ್ಡ ಬಂದು ಒಂದು ಕೆಲಸ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಪಾವೂರು ಬೋಳಿಯಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸುನೀತಾ, ಮಹಿಳಾ ಬೊಕ್ಕ ಮಕ್ಕಳ ಅಭಿವೃದ್ಧಿ ಇಲಾಖೆದ ಶಾಲಿನಿ, ಅರಣ್ಯ ಇಲಾಖೆದ ಮೊಹಮ್ಮದ್ ಹನೀಫ್ KS, ಚಂದ್ರಶೇಖರ್, ಪಂಚಾಯತ್ ರಾಜ್ ಇಲಾಖೆದ ಹಿರಿಯ ಅಭಿಯಂತರರು ಲಾಯ್ಡ್ ರಾಡ್ರಿಗಸ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆದ ಇಂಜಿನಿಯರ್ ಭವ್ಯ ಎನ್, ಕೊಣಾಜಿ ಪೊಲೀಸ್ ಠಾಣೆದ ಸಂತೋಷ್ ಸಭೆಟ್ ಪಾಲ್ಪಡೆದು ತಂಕ್ಲೆ ಇಲಾಖೆದ ಯೋಜನೆದ ಬಗ್ಗೆ ಮಾಹಿತಿ ಕೊರಿಯರು. ಹೇಳಿದ್ರೆ ಶಾಲೆ ಇಲಾಖೆಯಿಂದ ಏನಾದರೂ ವ್ಯವಸ್ಥೆ ಕುಡಿಯೋ ನೀರಿಗೆ ಮನವಿ ಕೊಟ್ಟರೆ ನಾವು ಕೂಡ ಇಲಾಖೆಗೆ ಗ್ರಾಮ ಪಂಚಾಯತಲ್ಲಿ ಈ ಥರ ಆಗಿದೆ ಅಂತ ನಾವು ಕೂಡ ಇನ್ಫಾರ್ಮೇಷನ್ ಅನ್ನು ಕೊಡ್ತೇವೆ. ಏನಾದರೂ ಸೊಲ್ಯೂಷನ್ ಕಂಡುಹುಡುಕಬಹುದು. ಈ ಮಾರ್ಚ್ 3ಕ್ಕೆ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದು ಭಾರತದಾದ್ಯಂತ ನಡೆಯುವ ಪ್ರೋಗ್ರಾಮು. ಸಂಡೇ ಬರುತ್ತೆ, ಭಾನುವಾರ, ಮಾರ್ಚ್ 3. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಪೋಲಿಯೋವನ್ನು ಆ ಬೂತಲ್ಲಿ ಹಾಕಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು, ಭಾರತವನ್ನು ಕ್ಷಯಮುಕ್ತ ಭಾರತ ಅಂತ 2025ರಲ್ಲಿ ಮಾಡುವ ಯೋಜನೆಯಲ್ಲಿದ್ದಾರೆ. ಸೊ ಎಲ್ಲರಿಗೂ ಕೆಮ್ಮು, 2 ವಾರಗಳಿಂದ ಜ್ವರ ಇರುವವರನ್ನು ಎಲ್ಲರನ್ನೂ ನಮ್ಮ ಆಸ್ಪತ್ರೆಯಲ್ಲೇ ಕಫ ಪರೀಕ್ಷೆ ಮಾಡಿಸಿ ಅವರಿಗೆಲ್ಲ ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. 100, 112
101 ಆ್ಯಂಬುಲೆನ್ಸ್, ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಠಾಣೆ, ಇದಕ್ಕೆ ಬೇರೆ ಬೇರೆ ನಂಬರ್ ಇತ್ತು. ಈಗ ಒಂದೇ ನಂಬರ್ ಕೊಟ್ಟಿದ್ದಾರೆ 112. ಇದನ್ನು ಡಯಲ್ ಮಾಡಿದರೆ ಸಾಕು ನೀವು. ಅದರಲ್ಲಿ ಅಪಘಾತ ಇದ್ದರೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ, ಅಗ್ನಿಶಾಮಕ ದಳಕ್ಕಿದ್ರೆ ಅಗ್ನಿಶಾಮಕ, ಪೊಲೀಸಿಗೆ ಪೊಲೀಸ್. ಇದರಲ್ಲಿ 8 ಅನ್ನು ನಾವು ಪ್ರೆಸ್ ಮಾಡಬೇಕಾಗತ್ತೆ. ಆವಾಗ ನಮ್ಮ ಕಂಟ್ರೋಲ್ ರೂಮ್ ಬ್ಯಾಂಗ್ಳೂರಿಗೆ ಹೋಗ್ತದೆ ಕರೆ. ಅಲ್ಲಿಂದ ಕೇಳ್ತಾರೆ ನಿಮ್ಮ ಹೆಸರು ಮತ್ತು ಅಲ್ಲಿ ವಿಳಾಸ ಕೊಟ್ಟರೆ ಸಾಕು. ನಮ್ಮ ಪೊಲೀಸ್ ಠಾಣೆಯ ಗಾಡಿಯ ಟ್ಯಾಬಲ್ಲಿ ಮೆಸೇಜ್ ಬರ್ತದೆ. ಪಾವೂರು ಆದರೆ ಪಾವೂರು ಗ್ರಾಮ ಇಂಥ ಜಾಗದಲ್ಲಿ ಇಂಥ ಒಂದು ಇನ್ಸಿಡೆಂಟ್ ಆಗಿದೆ, ನೀವು ಕೂಡಲೇ ಹೋಗಬೇಕು ಅಂತೇಳಿ. ಏನು ಗೊತ್ತಾ, ನಮಗೆ ಜನವರಿಯಿಂದ ಅಂಗನವಾಡಿ ಕೇಂದ್ರದಲ್ಲಿ ಕೊಡುವ ಆಹಾರ ಚೇಂಜ್ ಆಗಿದೆ ಸರ್. ಜನವರಿಯಲ್ಲಿ ಅನ್ನ ಕಿಚಡಿ ಅಂತೇಳಿ, ಅನ್ನ ಸಾಂಬಾರು ಮತ್ತು ಅನ್ನ ಕಿಚಡಿ ಅಂತೇಳಿ ಕೊಡ್ತಾ ಇದ್ದೀವಿ. ಫೆಬ್ರವರಿಲಿ ಕೂಡ ಅದೇ ಸರ್. ಇನ್ನು ಮಾರ್ಚಲ್ಲಿ ಪುನಃ ಚೇಂಜ್ ಆಗುತ್ತೆ ಸರ್. ಸಿಹಿ ಪೊಂಗಲ್ ಮತ್ತು ಉಪ್ಪಿಟ್ಟು ಕೊಡ್ತಾ ಇದ್ದೀವಿ ಸರ್ ಮಕ್ಕಳಿಗೆ, 3 ರಿಂದ 6 ವರ್ಷದ ಅಂಗನವಾಡಿ ಮಕ್ಕಳಿಗೆ. 50 ರೂಪಾಯಿ, ಒಟ್ಟು 125 ರೂಪಾಯಿ ನೀಡ್ತೇವೆ. ನಮ್ಮಲ್ಲಿ ಗಿಡಗಳು ಹಲಸು, ಹೆಬ್ಬಲಸು, ಮಾವು, ಕಿರಲ್ಬೋಗಿ, ಸಾಗುವಾಣಿ, ಮಾಗುವಾಣಿ, ಗಂಧ ಇಂಥ ಗಿಡಗಳಿವೆ. ಮತ್ತೇನೆಂದರೆ ಇನ್ನೊಂದು ವಿಷಯ, ನಮ್ಮ ಇಲಾಖೆಯಿಂದ ಪ್ರಾಣಿ ಪಕ್ಷಿಗಳ ಯಾವುದಾದರೂ ಅಂಗಾಂಗಗಳು ನಿಮ್ಮಲ್ಲಿ ಇದ್ದರೆ ನೀವು ನಮ್ಮ ಇಲಾಖೆಗೆ ಸರೆಂಡರ್ ಮಾಡಬೇಕು. ಅದು ಕೊನೆಯ ದಿನಾಂಕ 11/4/2024. ಹುಲಿಯ ಉಗುರು, ಹುಲಿ ಚರ್ಮ ಮತ್ತು ಕಡವೆ ಕೊಂಬು, ಕಾಟಿ ಕೊಂಬು ಇಂಥದ್ದು ಯಾವುದಾದ್ರೂ ನಿಮ್ಮಲ್ಲಿದ್ದರೆ ಸರೆಂಡರ್ ಮಾಡಿ. ಇಲ್ಲಾಂದರೆ ನಿಮ್ಮ ಮೇಲೆ ಮುಂದೆ ಮೊಕದ್ದಮೆ ದಾಖಲಾಗ್ತದೆ. 2 ಲಕ್ಷದವರೆಗೆ ಕೂಡ ಸಿಗ್ತದೆ. ನೆಕ್ಸ್ಟ್ ವಸತಿ ಯೋಜನೆಯ ಮನೆಗಳಿಗೆ ನಾವು 90 ಮಾನವ ದಿನ ಅಂದರೆ 29,000ದವರೆಗೆ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಧನ ಸಹಾಯ ಸಿಗುವಂಥದ್ದು. ಅಷ್ಟೇ ತೋಟಗಾರಿಕೆಯಲ್ಲಿ ಅಡಿಕೆ ಕೃಷಿ ಮಾಡ್ಬೋದು, ಅಡಿಕೆ ಪುನಶ್ಚೇತನ ಇರ್ಬೋದು. ಬಾಳೆ ಅಂದರೆ ಅದರಲ್ಲಿ ಟಿಶ್ಯೂ ಕಲ್ಚರ್ ಅಂತ ಏನು ಹೇಳ್ತೇವೆ, ಅದು ಮಾತ್ರ ಮಾಡಲಿಕ್ಕೆ ಅವಕಾಶ ಇರೋದು. ನೆಕ್ಸ್ಟ್ ಕಾಳು ಮೆಣಸು ಮಾಡ್ಬೋದು, ಗೇರು ಕೃಷಿ ಮಾಡ್ಬೋದು, ಕೊಕ್ಕೋ ಕೃಷಿಗೆ ಅವಕಾಶ ಇದೆ, ತೆಂಗು. ನೆಕ್ಸ್ಟ್ ಎರೆಹುಳು ಘಟಕ, ನೀವು ಎರೆಹುಳು ಗೊಬ್ಬರ ಏನಾದರೂ ಮಾಡ್ಕೊಳ್ಳೋದಿದ್ರೆ ಅದಕ್ಕೂ ಅವಕಾಶ ಇದೆ. ಅದಕ್ಕೆ 20,000ದಷ್ಟು ಅಂದಾಜು ಮೊತ್ತ. ನೆಕ್ಸ್ಟ್ ಅಜೋಲ ಘಟಕ ಕೂಡ ಮಾಡ್ಬೋದು, ಅದು 16,000. ಈ ಪೊರ್ತು ಮಲಾರ್ ಭದ್ರ್ಯಾನಗರ ಶಾಲೆದ ಜೋಕ್ಲು ಖೋಖೋ ಪಂದ್ಯಡ್ ರಾಜ್ಯಮಟ್ಟದ ಗೆಂದಿನೆಕ್ ಶಿಕ್ಷಕರು ಬೊಕ್ಕ ಜೋಕ್ಲಿನ ಗೌರವಿಸಾದ ಪಂದ್ಯದ ಸಮವಸ್ತ್ರನ್ ಪಟ್ಟಿಯರು. ಉಪಾಧ್ಯಕ್ಷರು ಮೆಹರು ನೀಸಾ, ಪಂಚಾಯತ್ ಸದಸ್ಯರು ರಿಯಾಜ್ ಅಹಮದ್ ಗಾಡಿಗದ್ದೆ, ಮೊಹಮ್ಮದ್ ಅನ್ಸಾರ್ ಇನೋಳಿ, ಶ್ರೀಮತಿ ಕಮರುನ್ ನೀಸಾ, ರವಿ ಕಲಾ, ದಯಾನಂದ್, ಪುಷ್ಪ, ರಿಜ್ವಾನ್, ಚೆನ್ನಮ್ಮ, ಚಂದ್ರಾವತಿ, ಮೊಹಮ್ಮದ್ ಇಕ್ಬಾಲ್, ಖತೀಜಾ ಬಾನು, ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿದ ಶಾಲೆದ ಮುಖ್ಯ ಶಿಕ್ಷಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮಸ್ಥರು, ಗ್ರಾಮ ಸಭೆತ ಮುತಾಲಿಕೆಡಿತ್ತರು. ಪಾವೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೃಷ್ಣ ಕುಮಾರ್ ಕೆ ಸಭೆ ನೆತ್ಕೊಂಡರು. ಸಿಬ್ಬಂದಿಲು ಯಶೋಧ ಬೊಕ್ಕ ರಶ್ಮಿಕಾ ವರದಿನ ಓದಿಯರು. ಕಾರ್ಯದರ್ಶಿ ಇಸ್ಮಾಯಿಲ್ ಸೊಲ್ಮೆ ಸಂದಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲದ ಇನಿತ ಸುದ್ದಿಗೊಂಚಲು ಮುಗಿಂಡು. ನಿರಂತರ ಸುದ್ದಿಲಿಗೆ ತೋಂದು ಪುಲೆ ಪೊಸಕುರಾಲ್ 24x7.